श्री राम। ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 9ನೇ ಅಧ್ಯಾಯ ಶ್ಲೋಕ 123 123. ಹರೇ ಕೃಷ್ಣ. ನಿಭೃತ ಮರುಣ್ ಮನೋ ಅಕ್ಷ ದೃಢ ಯೋಗ ಯುಜೋತ್ ಹೃದಯನ್ ಮುನಯ ಉಪಾಸತೆ ತತ್ ಅರಯೋ ಅಪಿ ಯಯೂ ಸ್ಮರಣ ಸ್ತ್ರೀಯ ಉರಗೇಂದ್ರ ಭೋಗ ಭುಜದಂಡ ವಿಷಕ್ತ ಧಿಯೋ ವಯಂ ಅಪೀತೆ ಸಮಾದೃಶೋ ಅಂಗ್ರಿ ಸರೋಜ ಶುದ್ಧ ಸರೋಜ ಸುಧಃ. ಅನುವಾದ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಮಹಾಮಹರ್ಷಿಗಳು ಹಠಯೋಗ ಪದ್ಧತಿಯನ್ನು ಸಾಧನೆ ಮಾಡಿ ಹಾಗೂ ಶ್ವಾಸವನ್ನು ನಿಗ್ರಹಿಸಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸುತ್ತಾರೆ. ಹೀಗೆ ಹಠಯೋಗದಲ್ಲಿ ನಿರತರಾಗಿರುವ ಮುನಿಗಳು ತಮ್ಮ ಹೃದಯಗಳಲ್ಲಿ ಪರಬ್ರಹ್ಮನನ್ನು ಕಾಣುತ್ತಾರೆ ಮತ್ತು ಅಂತಿಮವಾಗಿ ಅವರು ನಿರಾಕಾರ ಬ್ರಹ್ಮನಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ. ದೇವೋತ್ತಮ ಪರಮಪುರುಷನ ಶತ್ರುಗಳು ಕೂಡ ಅವನನ್ನು ನೆನೆಯುವುದರಿಂದ ಈ ಸ್ಥಾನವನ್ನು ದೊರಕಿಸಿಕೊಳ್ಳುತ್ತಾರೆ. ಆದರೂ ವ್ರಜಭೂಮಿಯ ಕನ್ಯರಾದ ಗೋಪಿಯರು ಕೃಷ್ಣನ ಸೌಂದರ್ಯಕ್ಕೆ ಮೋಹ ಹೋಗಿ ಅವನನ್ನು ಮತ್ತು ಸರ್ಪದಂತ ಅವನ ತೋಳುಗಳನ್ನು ಅಪ್ಪಿಕೊಳ್ಳಬೇಕೆನ್ನುತ್ತಾರೆ. ಹೀಗೆ ಗೋಪಿಯರು ಕೊನೆಗೆ ಕೃಷ್ಣನ ಪಾದಪದ್ಮಗಳ ಅಮೃತವನ್ನು ಸವಿದರು. ಅದರಂತೆ ಉಪನಿಷತ್ತುಗಳು ಗೋಪಿಯರ ಹೆಜ್ಜೆಗಳನ್ನು ಅನುಸರಿಸಿ ಕೃಷ್ಣನ ಪಾದಪದ್ಮಗಳ ಅಮೃತವನ್ನು ಸವಿಯೋಣ. ಎಸ್ ಭಾವಾರ್ಥ. ಈ ಶ್ಲೋಕವು 10ನೇ ಸ್ಕಂದ 87ನೇ ಅಧ್ಯಾಯ 23ನೇ ಶ್ರೀಮದ್ ಭಾಗವತದಲ್ಲಿ ಇದೆ. ಎಸ್, ಈಗ ನಾವು ಅದನ್ನು ನೋಡುವ. ನಿನ್ನೆದು ಮಾತಾಜಿ ಯಾರು ಗೀತಾ ಮೋಹನ್ ಕೇಳಿದ ಪ್ರಶ್ನೆಗೆ ಇದರಲ್ಲಿ ಉತ್ತರ ಉಂಟು ಭಾವಾರ್ಥದಲ್ಲಿ. 1 ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಎಸ್ ಹರೇ ಕೃಷ್ಣ. ಎಸ್ ಸಂಗೀತಮಯ್ಯ. ಎಸ್ ಸಂಗೀತಮಯ್ಯ ಓದಿ ಮಾತಾಜಿ ಭಾವಾರ್ಥ. ಎಸ್ ಪ್ರಭುಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಭಾವಾರ್ಥ. ಶ್ರೀಲ ಜೀವ ಗೋಸ್ವಾಮಿ. ಒಂದ್ ನಿಮಿಷ. ಎಸ್, ಎಲ್ಲರೂ ಗಮನ ಕೊಟ್ಟು ಕೇಳಿ. ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ರೀಲ ಜೀವ ಗೋಸ್ವಾಮಿಯವರ ಪ್ರಕಾರ ಗೋಪ ಬಾಲಕನಾದ ಕೃಷ್ಣನನ್ನು ಪರತರ ಬ್ರಹ್ಮನ್ ಮಹೋನ್ನತ ಅಂಶವೆಂದು ಗುರುತಿಸುವ ಗೋಪಾಲ ತಾಪನಿ ಉಪನಿಷತ್ತಿನಂತಹ ಕೆಲವು ಶ್ರುತಿಗಳು ಮಾತನಾಡುವ ತಮ್ಮ ಸರದಿಗಾಗಿ ಈ ತನಕ ತಾಳ್ಮೆಯಿಂದ ಕಾದಿದ್ದವು. ಇದೀಗ ಶ್ರುತಿಗಳು ಭಗವಂತನ ವ್ಯಕ್ತಿತ್ವವನ್ನು ಕುರಿತು ಘಂಟಾ ಘೋಷವಾಗಿ ಕೀರ್ತಿಸಿ ಪ್ರಾರ್ಥಿಸಿದ್ದನ್ನು ಕಂಡು ಈ ಆಪ್ತ ಶ್ರುತಿಗಳು ಇನ್ನೂ ಹೆಚ್ಚು ಕಾಲ ಸುಮ್ಮನಿರಲಾಗದೆ ಸರದಿಯ ನಿಯಮವನ್ನು ಮೀರಿ ಈ ಶ್ಲೋಕದ ಮೂಲಕ ಮಾತನಾಡಿದವು. ಹಠಯೋಗ ಮಾರ್ಗಾನುಯಾಯಿಗಳು ಪ್ರಾಣವಾಯು ನಿಯಂತ್ರಣ ಹಾಗೂ ಇತರ ಉಗ್ರ ವ್ರತಾಚರಣೆಗಳ ಮೂಲಕ ಅವರ ಇಂದ್ರಿಯ ಮತ್ತು ಮನಸ್ಸುಗಳನ್ನು ನಿಗ್ರಹಿಸುತ್ತಾರೆ. ಈ ಜೀವನ ಕ್ರಮದಿಂದ ಶುದ್ಧಗೊಳ್ಳುವುದರಲ್ಲಿ ಸಫಲತೆ ಕಂಡರೆ ಉತ್ತರೋತ್ತರ ಅವರು ಹೃದಯದಲ್ಲಿರುವ ಬ್ರಹ್ಮನ್ನ ವ್ಯಕ್ತಿಗತ ರೂಪವಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಾರಂಭಿಸಿಯಾರು. ಈ ಧ್ಯಾನವನ್ನು ಅವರು ಬಹುಕಾಲ ಭಂಗವಿಲ್ಲದೆ ಮುಂದುವರಿಸಿದ್ದಲ್ಲಿ ಕೊನೆಗೆ ದೈವ ಪ್ರಜ್ಞೆಯ ಹಂತವನ್ನೂ ತಲುಪಿಯಾರು.
ಆದರೆ ಈ ಗಡುತರ ಹಾಗೂ ಅಭದ್ರ ಮಾರ್ಗದಲ್ಲಿ ನಡೆದು ಸಾಧಿಸಿದ ಗುರಿಯನ್ನು ಕೃಷ್ಣನ ಭೂಲೀಲೆಗಳ ಕಾಲದಲ್ಲಿ ಅಸುರರು ಸಾಧಿಸಿದರು. ಭಗವದ್ವೇಷದ ಗಿರ ಹಿಡಿದ ಕಂಸ ಹಾಗೂ ಶಿಶುಪಾಲನಂತಹ ಅಸುರರು ಕೃಷ್ಣನಿಂದ ಹತರಾದದ್ದೇ ಕಾರಣವಾಗಿ ಶೀಘ್ರವಾಗಿ ಮೋಕ್ಷವನ್ನು ಪಡೆದರು. ಕೃಷ್ಣನ ಅಂತರಂಗದ ಭಕ್ತರು, ಮುಖ್ಯವಾಗಿ ವ್ರಜಭೂಮಿಯ ಯುವ ಗೋಪಿಯರು ಅವನನ್ನು ಮೆಚ್ಚಿ ಶರಣಾದದ್ದರ ಮೇಲ್ಪಂಕ್ತಿಯನ್ನು ರೂಢಿಸಿಕೊಂಡು ದೇವೋತ್ತಮ ಪರಮಪುರುಷನಲ್ಲಿ ಭಕ್ತಿಯನ್ನು ವೃದ್ಧಿಸಿಕೊಳ್ಳುವ ಮಾರ್ಗವನ್ನು ಅನುಸರಿಸುವುದಾಗಿ ತಮ್ಮ ಮಟ್ಟಿಗೆ ತಾವು ಮಾತನಾಡುತ್ತಾ ಮೂರ್ತೀಕೃತ ವೇದಗಳು ಇಲ್ಲಿ ಹೇಳುತ್ತಿವೆ. ಕೃಷ್ಣನು ದೈಹಿಕ ಸೌಂದರ್ಯ ಹಾಗೂ ಬಲದ ನಿಮಿತ್ತ ಅವನಲ್ಲಿ ಮಧುರ ಪ್ರೇಮಾಕರ್ಷಿತರಾದ ಸರಳ ನಾರಿಯರಂತೆ ಗೋಪಿಯರು ಕಾಣುತ್ತರಾದರೂ ವ್ರಜಭೂಮಿಯ ಆ ದೇವಿಯರು ಧ್ಯಾನದ ಅತ್ಯುಚ್ಚ ಗೋಪಿಯರು ಪರಿಪೂರ್ಣತೆಯನ್ನು ಪ್ರದರ್ಶಿಸಿದರು. ಶ್ರುತಿಗಳು ಗೋಪಿಯರಂತೆಯೇ ಆಗಲು ಬಯಸುತ್ತವೆ. ಬ್ರಹ್ಮ ವಾಮನ ಪುರಾಣದ ಅನುಬಂಧದಲ್ಲಿ ಉಕ್ತವಾಗಿರುವ ಈ ಕೆಳಗಿನ ಐತಿಹಾಸಿಕ ವೃತ್ತಾಂತವನ್ನು ಬ್ರಹ್ಮನು ಈ ಸಂಬಂಧದಲ್ಲಿ ನಿರೂಪಿಸುತ್ತಾನೆ. ಬ್ರಹ್ಮಾನಂದ ಮಯೋ ಲೋಕೋ ವ್ಯಾಪಿ ವೈಕುಂಠ ಸಂಹಿತಃ ತಲ್ಲೋಕವಾಸಿ ತತ್ರಸ್ಥೈ ಸ್ತುತೋ ವೇದೈ ಪರಾತ್ಪರಃ. ಅಧ್ಯಾತ್ಮಾನಂದದ ಅನಂತ ಲೋಕವನ್ನು ವೈಕುಂಠ ಎಂದು ಕರೆಯಲಾಗುತ್ತದೆ. ಅದೇ ಸ್ಥಳದಲ್ಲಿರುವ ಮೂರ್ತಿಕೃತ ವೇದಗಳ ಸ್ತುತಿಯನ್ನು ಆಲಿಸುತ್ತಾ ಪರಮ ಸತ್ಯವು ಅಲ್ಲಿ ವಿಜೃಂಭಿಸಿದೆ. ಚಿರಂ ಸ್ತುತ್ವಾ ತತಸ್ತುಷ್ಟಃ ಪರೋಕ್ಷಂ ಪ್ರಾಹ ತಾನ್ಗಿರ ತುಷ್ಟೋ ಅಸ್ಮಿ ಭ್ರೂತ ಪ್ರಾಜ್ಞಾ ವರಂ ಯಂ ಮನಸೇಪ್ಸಿತಂ. ಒಮ್ಮೆ ವೇದಗಳು ಭಗವಂತನನ್ನು ಸಾಂಗೋಪಾಂಗವಾಗಿ ಸ್ತುತಿಸಿದಾಗ ಪ್ರಭುವು ಅತ್ಯಂತ ತುಷ್ಟನಾದನು. ತರುವಾಯ ಎಲ್ಲಿಂದ ಬರುತ್ತಿದೆಯೋ ಎನ್ನುವುದನ್ನು ಕಾಣಲಾಗದ ಧ್ವನಿಯಲ್ಲಿ ಹೀಗೆಂದನು: ಪ್ರಿಯ ಋಷಿವರ್ಯರೇ, ನಾನು ನಿಮ್ಮಲ್ಲಿ ಸುಪ್ರೀತನಾಗಿದ್ದೇನೆ. ನಿಮ್ಮ ಮನಸ್ಸಿನ ಗುಪ್ತ ಇಷ್ಟಾರ್ಥವನ್ನು ಸೂಚಿಸುವ ವರವನ್ನು ಕೇಳಿ. ಒಂದ್ ನಿಮಿಷ ನಿಲ್ಲಿಸಿ ನೋಡಿ. ಹೀಗೆ ಇದೇ ರೀತಿಯಲ್ಲಿ ನಾನು ಇನ್ನು ಹೇಳಿದಲ್ಲ, ದಂಡಕಾರಣ್ಯದ ಋಷಿ ಮುನಿಗಳು ಆಗ ರಾಮ ಕೂಡ ಹೇಳುವಂಥದ್ದು, ಅದು ಕೂಡ ಒಂದು ಕಡೆ ಉಂಟು. ಅಲ್ಲಿ ಕೂಡ ಹೇಳುವಂಥ, ನೀವು ನೆಕ್ಸ್ಟ್ ಲೈಫಲ್ಲಿ ಅಂದ್ರೆ ಅವರಿಗೆಲ್ಲ ಇಚ್ಛೆ ಬರುವಂಥದ್ದು ಸೀತೆಯನ್ನು ನೋಡಿ ರಾಮನೊಟ್ಟಿಗೆ ಅಂದ್ರೆ ಅರ್ಧಾಂಗಿನಿ ಆಗ್ಬೇಕಂತ ಇಚ್ಛೆ ಬರ್ತದೆ. ಆಗ ಸೇಮ್ ಇದೇ ರೀತಿ ಹೇಳ್ತಾರೆ. ಓಕೆ, ಹರೇ ಕೃಷ್ಣ ಹೇಳಿ ಸ್ಟಾರ್ಟ್ ಮಾಡಿ ಮಾಡಿ. ಜಸ್ಟ್ ನೆಕ್ಸ್ಟ್ ಕಂಟಿನ್ಯೂ. ಹರೇ ಕೃಷ್ಣ. ಶ್ರುತಯ ಊಚುಃ ಯಥಾ ತಲ್ಲೋಕವಾಸಿನ್ಯಾ ಕಾಮತತ್ವೇನ ಗೋಪಿಕಾಃ ಭಜಂತೆ ರಮಣಂ ಮತ್ವಾ ಚಿಕೀರ್ಷಾ ಜನಿನಸ್ತತಾ. ಶ್ರುತಿಗಳು ಹೀಗೆಂದು ಉತ್ತರ ಕೊಟ್ಟವು: ಕಾಮತೃಷ್ಣೆಯಿಂದ ಪ್ರೇರೇರಿತವಾದ ಪ್ರೇಮ ಭಾವ ತಾಳಿ ನಿನ್ನನ್ನು ಪೂಜಿಸುವ ಮರ್ತ್ಯಲೋಕದ ದನಗಾಹಿ ನಾರಿಯರಂತೆ ನಾವು ಆಗಬೇಕೆಂಬ ಅಭಿಲಾಷೆಯು ನಮ್ಮಲ್ಲಿ ವೃದ್ಧಿಸಿದೆ. ಶ್ರೀ ಭಗವಾನುವಾಚ ದುರ್ಲಭೋ ದುರ್ಘಟಶ್ಚೈವ ಯುಷ್ಮಾಕಂ ಸ ಮನೋರಥ ಮಯಾನುಮೋದಿತ ಸಮ್ಯಕ್ ಸತ್ಯೋ ಭವಿತುಂ ಅರ್ಹತಿ. ಆಗ ಭಗವಂತನು ಹೀಗೆಂದನು: ನಿಮ್ಮ ಈ ಅಪೇಕ್ಷೆಯನ್ನು ಈಡೇರಿಸುವುದು ಕಷ್ಟ. ಅಷ್ಟೇಕೆ, ಈ ಅಪೇಕ್ಷಾ ಪೂರೈಕೆ ಸಾಧ್ಯವೇ ಇಲ್ಲ. ಆದರೆ ನಾನು ಅದನ್ನು ಅನುಮೋದಿಸುವ ಕಾರಣ ನಿಮ್ಮ ಇಚ್ಛೆಯು ಅನಿವಾರ್ಯವಾಗಿ ಸಿದ್ಧಿಸಲೇಬೇಕು. ಆಗಾಮಿನಿ ವಿರಿಂಚೌತು ಜಾತೆ ಸೃಷ್ಟಿ ಅರ್ಥಂ ಉದಿತೆ ಕಲ್ಪಂ ಸಾರಸ್ವತಂ ಪ್ರಾಪ್ಯ ವ್ರಜೆ ಗೋಪ್ಯೋ ಭವಿಷ್ಯತ. ತನ್ನ ಸೃಷ್ಟಿ ಕಾರ್ಯವನ್ನು ಮಾಡಲು ಮುಂದಿನ ಬ್ರಹ್ಮನು ಉದಿಸಿ ಬಂದಾಗ ಮತ್ತು ಸಾರಸ್ವತ ಕಲ್ಪವೆಂಬ ಹೆಸರಿನ ಅವನ ಜೀವಿತದ ದಿನವು ಪ್ರಾಪ್ತವಾದಾಗ ನೀವು ವ್ರಜಭೂಮಿಯಲ್ಲಿ ಗೋಪಿಯರಾಗಿ ಜನಿಸುವಿರಿ. ಒಂದು ನಿಮಿಷ ನಿಲ್ಲಿಸೋಕೆ. ಹಾಗಾಗಿ ಇಲ್ಲಿ ಶ್ರುತಿಗಳಿಗೆ ಹೇಳುವಂಥದ್ದು, ನೀವು ವ್ರಜಭೂಮಿಯಲ್ಲಿ ಗೋಪಿಯಾಗಿ ಜನಿಸುವಿರಿ ಅಂದ್ರೆ ಅವರ ಡಿಸೈರ್ ಅನ್ನು ಫುಲ್ಫಿಲ್ ಮಾಡ್ತಾನೆ ಕೃಷ್ಣ. ಎಸ್, ಓಕೆ, ನೆಕ್ಸ್ಟ್. ಪೃಥಿವ್ಯಾಂ ಭಾರತೆ ಕ್ಷೇತ್ರೇ ಮಾಥುರೇ ಮಮ ಮಂಡಲೆ ವೃಂದಾವನೆ ಭವಿಷ್ಯಾಮಿ ಪ್ರೇಯಾಂ ಪೋರಾಸ ಮಂಡಲೆ. ಭೂಮಂಡಲದಲ್ಲಿನ ಭಾರತ ಭೂಮಿಯಲ್ಲಿರುವ ನನ್ನದಾದ ಮಥುರಾ ಪ್ರಾಂತದ ವೃಂದಾವನವೆಂಬ ಅರಣ್ಯದಲ್ಲಿ
ರಾಸ ನೃತ್ಯದ ವರ್ತುಳದಲ್ಲಿ ನಾನು ನಿಮ್ಮ ಪ್ರಿಯಕರನಾಗುತ್ತೇನೆ. ಜಾರಧರ್ಮೇಣ ಸುಸ್ನೇಹಂ ಸುದೃಢಂ ಸರ್ವತೋಧಿಕಂ ಮಯಿ ಸಂಪ್ರಾಪ್ಯ ಸರ್ವೇಪಿ ಕೃತಕೃತ್ಯಾ ಭವಿಷ್ಯತ. ನನ್ನನ್ನು ನಿಮ್ಮ ಪ್ರೇಮಿಯನ್ನಾಗಿ ಪಡೆಯುವ ನೀವೆಲ್ಲರೂ ಶ್ರೇಷ್ಠ ಹಾಗೂ ದೃಢವಾದ ಶುದ್ಧ ಪ್ರೇಮವನ್ನು ಗಳಿಸುವಿರಿ ಹಾಗೂ ನಿಮ್ಮೆಲ್ಲ ಮನೋಭಿಲಾಷೆಗಳನ್ನು ಪೂರೈಸಿಕೊಳ್ಳುವಿರಿ. ಬ್ರಹ್ಮೋವಾಚ ಶ್ರುತ್ವೈತಚ್ಚಿಂತಯತ್ಯಂಸ್ತಾ ರೂಪಂ ಭಗವಶ್ಚಿರಂ ಯುಕ್ತಕಾಲಂ ಸಮಾಸಾದ್ಯ ಗೋಪ್ಯೋ ಭೂತ್ವಾ ಹರಿಂ ಗತಾ. ಬ್ರಹ್ಮನು ಹೇಳಿದನು, ಈ ವಚನಗಳನ್ನು ಆಲಿಸಿದಾದ ಬಳಿಕ ಶ್ರುತಿಗಳು ದೇವೋತ್ತಮ ಪರಮಪುರುಷನ ಸೌಂದರ್ಯವನ್ನು ಕುರಿತು ಬಹುಕಾಲ ಧ್ಯಾನ ಮಗ್ನವಾದವು. ಕೊನೆಯಲ್ಲಿ ನಿಯೋಜಿತ ಕಾಲವು ಒದಗಿ ಬಂದಾಗ ಶ್ರುತಿಗಳು ಗೋಪಿಯರಾಗಿ ಕೃಷ್ಣನ ಸಹವಾಸವನ್ನು ಪಡೆದರು. ಪದ್ಮಪುರಾಣದ ಸೃಷ್ಟಿಖಂಡದಲ್ಲಿ ಇಂತಹದೇ ವೃತ್ತಾಂತವೊಂದನ್ನು ಕಾಣಬಹುದಾಗಿದೆ. ಗಾಯತ್ರಿ ಮಂತ್ರವು ಗೋಪಿಯಾದ ಬಗೆಯನ್ನು ಈ ವೃತ್ತಾಂತವು ವರ್ಣಿಸುತ್ತದೆ. ಭಕ್ತಿಯನ್ನು ವೃದ್ಧಿಸಿಕೊಳ್ಳುವ ಕ್ರಿಯೆಯನ್ನು ಕುರಿತಂತೆ ಕೃಷ್ಣನು ಗೋಪಾಲತಾಪನಿ ಉಪನಿಷತ್ತಿನಲ್ಲಿ ಉತ್ತರ 4 ಈ ರೀತಿ ಮತ್ತಷ್ಟು ಹೇಳಿದ್ದಾನೆ. ಅಪೂತ ಪೂತೋ ಭವತಿ ಯಂ ಮಾಂ ಸ್ಮೃತ್ವಾ ಅವ್ರತಿ ವ್ರತಿ ಭವತಿ ಯಂ ಮಾಂ ಸ್ಮೃತ್ವಾ ನಿಷ್ಕಾಮ ಸಕಾಮೋ ಭವತಿ ಯಂ ಮಾಂ ಸ್ಮೃತ್ವಾ ಶ್ರೋತ್ರಿ ಭವತಿ ಯಂ ಮಾಂ ಸ್ಮೃತ್ವಾ. ಹರೇ ಕೃಷ್ಣ. ಒಂದ್ ನಿಮಿಷ, ನಂದು ಇಂಟರ್ನೆಟ್ ಎಂತ ಆಗ್ತಾ ಉಂಟ ಮಾಲೇಶ್ಯ. ಕೃಷ್ಣ ನೋಡಿ ಎಂತ ಮಾಡುವಂಥದ್ದು. ಓಕೆ, ಎಸ್, ಓದಿ. ನನ್ನ ಸ್ಮರಣೆ ಮಾಡುವುದರಿಂದ ಅಶುದ್ಧನಾದವನು ಶುದ್ಧನಾಗುತ್ತಾನೆ. ಯಾವ ವ್ರತವನ್ನೂ ಪಾಲಿಸದವನು ವ್ರತಾಚರಣೆಯಲ್ಲಿ ತೊಡಗುತ್ತಾನೆ. ಅಪೇಕ್ಷಾರಹಿತನಿಗೆ ನನ್ನ ಸೇವೆ ಮಾಡುವ ಅಪೇಕ್ಷೆಯು ಉದಿಸುತ್ತದೆ. ವೇದ ಮಂತ್ರಗಳನ್ನು ಅರಿಯದವನು ವೇದ ಪಾರಂಗತನಾಗುತ್ತಾನೆ. ಕೃಷ್ಣ ಪ್ರಜ್ಞಾವಂತನಾಗುವ ಪ್ರಕ್ರಿಯೆಯಲ್ಲಿ ಕ್ರಮಿಸಬೇಕಾದ ಕ್ರಮಾಗತವಾದ ಹೆಜ್ಜೆಗಳನ್ನು ಬೃಹದಾರಣ್ಯಕ ಉಪನಿಷತ್ತು 4.5.6 ಈ ಮಾತುಗಳಲ್ಲಿ ಸೂಚಿಸುತ್ತದೆ. ಆತ್ಮ ವಾ ಅರೇ ದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ. ಪರಮಾತ್ಮನನ್ನು ಗಮನಿಸಬೇಕು, ಅವನನ್ನು ಕುರಿತು ಕೇಳಬೇಕು, ಕುರಿತು ಚಿಂತಿಸಬೇಕಾದ್ದು ಅವನನ್ನೇ. ತದೇಕ ಚಿತ್ತದಿಂದ ಅವನನ್ನು ಕುರಿತು ಧ್ಯಾನ ಮಾಡಬೇಕು. ಅವನು ಪೂರ್ಣ ರೂಪದಲ್ಲಿ ಪ್ರತ್ಯಕ್ಷನಾಗುವಂತೆ ಈ ಕೆಳಕಂಡ ಮಾರ್ಗಗಳಲ್ಲಿ ನಡೆದು ಪರಮ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬುದು ಇಲ್ಲಿನ ಇಂಗಿತ. ಮೊಟ್ಟ ಮೊದಲಿಗೆ ವ್ಯಕ್ತಿಯು ಪರಮಾತ್ಮನ ಅರ್ಹ ಪ್ರತಿನಿಧಿಯಿಂದ ಉಪದೇಶಗಳನ್ನು ಕೇಳಿ ವಿನಮ್ರತೆಯಿಂದ ಅವನ ಸೇವೆ ಮಾಡಿ ಅವನ ತುಷ್ಟಿಗಾಗಿ ಸಕಲ ರೀತಿಗಳಲ್ಲೂ ಶ್ರಮಿಸಿ ಆ ಬಳಿಕ ಆ ಗುರುಗಳ ಉಪದೇಶವನ್ನು ಹೃದ್ಗತ ಮಾಡಿಕೊಳ್ಳಬೇಕು. ಇದಾದ ಬಳಿಕ ಎಲ್ಲ ಸಂದೇಹಗಳು ಹಾಗೂ ತಪ್ಪು ಗ್ರಹಿಕೆಗಳನ್ನು ಹೋಗಲಾಡಿಸಿಕೊಳ್ಳುವ ಗುರಿ ಇಟ್ಟುಕೊಂಡು ಗುರುವಿನ ದಿವ್ಯ ಸಂದೇಶವನ್ನು ಕುರಿತು ಅವಿರತವಾಗಿ ವಿಮರ್ಶೆ ಮಾಡುತ್ತಿರಬೇಕು. ಇಷ್ಟಾದ ಬಳಿಕ ವ್ಯಕ್ತಿಯು ಪರಮಪ್ರಭುವಿನ ಪಾದಾರವಿಂದಗಳನ್ನು ಕುರಿತು ದೃಢ ನಿಶ್ಚಯ ಹಾಗೂ ಸಂಕಲ್ಪಗಳಿಂದ ಧ್ಯಾನಿಸುವ ನಿಟ್ಟಿನಲ್ಲಿ ಮುಂದೆ ನಡೆಯಬಹುದು. ದೇವೋತ್ತಮ ಪರಮಪುರುಷನ ಸವಿಶೇಷ ಸಾಕಾರ ಪೂಜೆಗಿಂತ ಪರಮೋನ್ನತನ ನಿರ್ವಿಶೇಷ ನಿರಾಕಾರ ಸಾಕ್ಷಾತ್ಕಾರವು ಹೆಚ್ಚು ಸಮಗ್ರವೂ ಅಂತಿಮವೂ ಆಗಿದೆ ಎಂಬುದನ್ನು ಉಪನಿಷತ್ತುಗಳು ಪ್ರಶಂಸಿಸುತ್ತವೆ ಎಂದು ಹೆಸರಿಗೆ ಮಾತ್ರ ಜ್ಞಾನಿಗಳಾದ ಜನ ಭಾವಿಸಬಹುದು. ಏನೇ ಆದರೂ ಪರಮಪ್ರಭುವಿನ ಅಪಾರ ಅದ್ಭುತ ಚಿತ್ರ ವಿಚಿತ್ರ ಆಧ್ಯಾತ್ಮಿಕ ಗುಣಗಳನ್ನು ಸದಾ ಸಂತೋಷದಿಂದ ಧ್ಯಾನ ಮಾಡುತ್ತಾ ಅವನ ಭಕ್ತಿ ಸೇವೆ ಮಾಡುವಲ್ಲಿ ಎಲ್ಲ ಪ್ರಾಮಾಣಿಕ ವೈಷ್ಣವರು ಒಂದಾಗುತ್ತಾರೆ. ಶ್ರುತಿ ಮಂತ್ರಗಳ ಮಾತುಗಳು ಹೀಗಿವೆ. ಯಂ ಏವೈಷ ವೃಣುತೆ ತೇನ ಲಭ್ಯಸ್ ತಸ್ಯೇಷ ಆತ್ಮ ವಿಮೃಡುತೆ ತನೂಂ ಸ್ವಾಂ. ತಾನೇ ಆರಿಸಿಕೊಂಡ ವ್ಯಕ್ತಿಗೆ ಪರಮಾತ್ಮನು ಲಭ್ಯನಾಗುತ್ತಾನೆ. ಅಂತಹ ವ್ಯಕ್ತಿಗೆ ತನ್ನ ವ್ಯಕ್ತಿಗತ ರೂಪವನ್ನು ತೋರುತ್ತಾನೆ. ಕಠೋಪನಿಷತ್ತು 1.2.23 ಮತ್ತು ಮುಂಡಕ ಉಪನಿಷತ್ತು 3.2.3. ಉಪಸಂಹಾರಾರ್ಥವಾಗಿ ಶ್ರೀಧರ ಸ್ವಾಮಿಗಳು ಹೀಗೆಂದು ಪ್ರಾರ್ಥಿಸುತ್ತಾರೆ.
ಚರಣ ಸ್ಮರಣಂ ಪ್ರೇಮ್ಣ ತವ ದೇವ ಸುದುರ್ಲಭಂ ಯಥಾ ಕಥಂಚಿತ್ ನೃಹರೇ ಮಮ ಭೂಯಾತ್ ಅಹರ್ನಿಶಂ. ಹೇ ಪ್ರಭುವೆ, ನಿನ್ನ ಚರಣಾರವಿಂದಗಳ ಪ್ರೇಮಯುತ ಸ್ಮರಣೆಯು ಲಭ್ಯವಾಗುವುದು ಬಹು ಅಪೂರ್ವ. ಹೇ ನೃಹರಿಯೇ, ದಿನಂಪ್ರತಿಯ ಬೆಳಗು ರಾತ್ರಿಗಳಲ್ಲಿ ಆ ನಿನ್ನ ಸ್ಮರಣೆ ಮಾಡುವಂತೆ ಹೇಗಾದರೂ ಏರ್ಪಡಿಸು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಸ್, ಓಕೆ. ಹಾಗಾಗಿ ಅಲ್ಲಿ ಪ್ರಭುಪಾದ ಕೊಟ್ಟಿದ್ರು ಭಾರತ, ಹಾಗಾಗಿ ಶ್ರುತಿಗಳು ಗೋಪಿಗಳ ಆಗುವಂಥದ್ದು. ಓಕೆ, ಅದು ಪಾಯಿಂಟ್ ಬೇಕಿತ್ತು. ಈಗ ನಾವು ವಾಪಸ್ ಚೈತನ್ಯ ಚರಿತಾಮೃತಕ್ಕೆ ಹೋಗುವ. ಭಾಗವತಮಿಂದ ಚೈತನ್ಯ ಚರಿತಾಮೃತಕ್ಕೆ. ಓಕೆ, ಹರೇ ಕೃಷ್ಣ. ಓಕೆ, ಹಾಗೆ ನೋಡಿ, ಭಾವಾರ್ಥದಲ್ಲಿ ಇದೆ. ಇದು ಭಾವಾರ್ಥ ಓದಿ ಆಯ್ತು, ಅದು ನಮ್ಗೆ ಗೊತ್ತಾಯ್ತು. ಓಕೆ, ನಿನ್ನೆದು ಕೂಡ ಪ್ರಶ್ನೆಗೆ ಉತ್ತರ ಅಲ್ಲಿದ್ದಾರೆ ಉಂಟು. ಮಹಾಮಹರ್ಷಿಗಳು ಹಠಯೋಗ ಪದ್ಧತಿಯನ್ನು ಸಾಧನೆ ಮಾಡಿ ಹಾಗೂ ಶ್ವಾಸೋಚ್ಛ್ವಾಸವನ್ನು ನಿಗ್ರಹಿಸಿ, ಉಸಿರಾಟವನ್ನು ನಿಗ್ರಹಿಸಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸುತ್ತಾರೆ. ಋಷಿಗಳು ಹಠಯೋಗ ಮಾಡೋದು ಅದಕ್ಕೆ, ಇಂದ್ರಿಯಗಳನ್ನು ಜಯಿಸಲಿಕ್ಕೆ. ಹೀಗೆ ಹಠಯೋಗದಲ್ಲಿ ನಿರತರಾಗಿರುವ ಮುನಿಗಳು ತಮ್ಮ ಹೃದಯಗಳಲ್ಲಿ ಪರಬ್ರಹ್ಮವನ್ನು ಕಾಣುತ್ತಾರೆ. ಫೈನಲಿ ಅವರು ಪರಮಾತ್ಮನನ್ನು ಕಾಣುತ್ತಾರೆ ಮತ್ತು ಅಂತಿಮವಾಗಿ ಅವರು ನಿರಾಕಾರ ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತಾರೆ, ಮತ್ತೆ ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ. ಅಂದ್ರೆ ದೇವೋತ್ತಮ ಪುರುಷನ ಶತ್ರುಗಳು ಕೂಡ ಅವನನ್ನು ನೆನೆಯುವುದರಿಂದ ಈ ಸ್ಥಾನ ದೊರಕಿಸಿಕೊಳ್ಳುತ್ತಾರೆ. ಶತ್ರುಗಳು ಅಂದ್ರೆ ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಮತ್ತೆ ರಾವಣ, ಕಂಸ, ದುರ್ಯೋಧನ, ಇವರೆಲ್ಲ ಶತ್ರುಗಳು. ಅವರಿಗೆ ಕೂಡ ಇದು ಸಿಕ್ಕಿದೆ ಅಂದ್ರೆ ಎಲ್ಲಿಗೆ? ನಿರಾಕಾರ ಬ್ರಹ್ಮನಲ್ಲಿ ಹೋಗುವಂಥದ್ದು. ಹಾಗೆ ಇಷ್ಟು ತಪಸ್ ಮಾಡಿಬೇಕಾ? ಹಾಗೆ ದೊಡ್ಡ ವಿಷಯ ಅಲ್ಲ ಅದು. ಆದರೂ ಬ್ರಜಭೂಮಿಯ ಕನ್ಯರಾದ ಗೋಪಿಯರು ಕೃಷ್ಣನ ಸೌಂದರ್ಯಕ್ಕೆ ಮೋಹ ಹೋಗಿ ಅವನನ್ನು ಮತ್ತು ಸರ್ಪದಂತ ಅವನ ತೋಳುಗಳನ್ನು ಅಪ್ಪಿಕೊಳ್ಳಬೇಕೆಂದು ಅವರಿಗೆ ಕೃಷ್ಣನ ಸೌಂದರ್ಯ ನೋಡಿ ಅವರು ಟೋಟಲಿ ಮೆಲ್ಟ್ ಆಗ್ತಾರೆ. ಹೀಗೆ ಗೋಪಿಯರು ಕೊನೆಗೆ ಕೃಷ್ಣನ ಪಾದ ಪದ್ಮಗಳ ಅಮೃತವನ್ನು ಸವಿದರು. ಅದರಂತೆ ಉಪನಿಷತ್ತುಗಳು ಗೋಪಿಯರ ಹೆಜ್ಜೆಗಳನ್ನು ಅನುಸರಿಸಿ ಕೃಷ್ಣನ ಪಾದ ಪದ್ಮಗಳ ಅಮೃತವನ್ನು ಸವಿಯುವುದು. ಹಾಗಾಗಿ ಇಲ್ಲಿ ಶ್ರುತಿಗಳು ಹೇಳುವಂಥದ್ದು ಅವರಿಗೆ. ಈಗ ನಾವು ಭಾವಾರ್ಥದಲ್ಲಿ ನೋಡಿದ್ದೇವೆ, ಬ್ರಹ್ಮ ಕೂಡ ಹೇಳ್ತಾನೆ ಅವರು ನೆಕ್ಸ್ಟ್ ದೇ ವಿಲ್ ಬಿಕಮ್ ಗೋಪೀಸ್. ಈಗ ನಾವು 124ಕ್ಕೆ ಹೋಗುವ. ಈಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ತುಂಬಾ ಉಂಟು, ಅದಕ್ಕೆ ಅಲ್ಲಿ ನಾನು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಈಗ ಶ್ಲೋಕ 124ಕ್ಕೆ ಹೋಗುವ. ಶ್ರುತಿ ಪಾಯ ಲಕ್ಷ್ಮೀನ ಪಾಯ ಇತ್ಯಕಿ ಕಾರಣ ಭಟ್ಟಾಕಾಯ ಪ್ರವೇಶಿತ ನಾರೆ ಮೋರಮಾನ. ಚೈತನ್ಯ ಮಹಾಪ್ರಭುಗಳು ವೇದ ವಿದ್ಯೆಯ ಪರಿಣಿತರು ಪ್ರವೇಶ ದೊರಕಿಸಿದಾಗ ಲಕ್ಷ್ಮೀ ದೇವಿಗೆ ಅದೇಕೆ ರಾಸನೀತಿಯಲ್ಲಿ ಪ್ರವೇಶ ದೊರೆಯಲಿಲ್ಲ ಎಂದು ಪ್ರಶ್ನಿಸಿದರು. ವಿಷಯ ಮಾಡುವಂಥದ್ದು ಯಾರಿಗೆ? ಈ ಶ್ರುತಿಗಳಿಗೆ ಸಿಕ್ತು ಅವಕಾಶ, ಲಕ್ಷ್ಮಿಗೆ ಯಾಕೆ ಸಿಗ್ಲಿಲ್ಲ ರಾಸನೀತಿಯಲ್ಲಿ? ಇದನ್ನು ಪ್ರಶ್ನೆ ಮಾಡ್ತಾನೆ. ವೆಂಕಟ ಭಟ್ಟನು ಹೇಳಿದನು, ಈ ರಹಸ್ಯಮ ನಡತೆಯಲ್ಲಿ ನಾನು ಪ್ರವೇಶಿಸಲಾರೆ. ನನಗೆ ಎಂತ ಹೇಳುವಂಥದ್ದವ, ಐ ಕ್ಯಾನಾಟ್ ಎಂಟರ್ ಇನ್ ಟು ದಿ ಮಿಸ್ಟ್ರೀಸ್ ಆಫ್ ದಿ ಬಿಹೇವಿಯರ್. ರಹಸ್ಯಮಯ ನಡತೆಯಲ್ಲಿ ನಾನು ಪ್ರವೇಶ ಗೊತ್ತಿಲ್ಲ. ಶ್ಲೋಕ 125ಕ್ಕೆ ಹೋಗುವ. ಆಮಿ ಜೀವ ಕ್ಷುದ್ರ ಬುದ್ಧಿ ಸಹಜ ಸ್ಥಿರ ಈಶ್ವರ ಲೀಲಾ ಕೋಟೆ ಸಮುದ್ರ ಗಂಭೀರ. ಆಮಿ ಜೀವ ಕ್ಷುದ್ರ ಬುದ್ಧಿ ಸಹಜ ಸ್ಥಿರ ಈಶ್ವರ ಲೀಲಾ ಕೋಟಿ ಸಮುದ್ರ ಗಂಭೀರ. ಆಮಿ ಜೀವ ಕ್ಷುದ್ರ ಬುದ್ಧಿ ಸಹಜ ಸ್ಥಿರ ಈಶ್ವರ ಲೀಲಾ ಕೋಟಿ ಸಮುದ್ರ ಗಂಭೀರ. ಅನುವಾದ. ನಂತರ ವೆಂಕಟ ಭಟ್ಟನು ಹೇಳಿದನು, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಪರಿಮಿತ ಜ್ಞಾನವಿದ್ದು ನಾನು ತಕ್ಷಣ ಉದ್ವೇಗಗೊಳ್ಳುವುದರಿಂದ ನನ್ನ ಮನಸ್ಸು ಶ್ರೀಕೃಷ್ಣನ ಲೀಲಾ ಮಹಾಸಾಗರದ ಆಳವನ್ನು ಪ್ರವೇಶಿಸುವುದಿಲ್ಲ. ನೋಡಿ, ಇದು ಇಂಡೈರೆಕ್ಟ್ ಆಗಿ ನಮ್ಗೆ ಕೆಪ್ಪೆಗೆ ಹೊಡೆದ ಹಾಗೆ.
ವೆಂಕಟಭಟ ಒಪ್ಪಿಕೊಳ್ತಾ ಇದ್ದಾನೆ, ನಾನು ಸಾಮಾನ್ಯ ಮನುಷ್ಯ, ಕ್ಷೂದ್ರ, ಹೇಳುವಂಥದ್ದು ಎಂತ ಕ್ಷುದ್ರ ಬುದ್ಧಿ, ಲಿಮಿಟೆಡ್ ಇಂಟೆಲಿಜೆನ್ಸ್. ಪರಿಮಿತ ಜ್ಞಾನ, ಲಿಮಿಟೆಡ್. ನಾನೊಬ್ಬ ಸಾಮಾನ್ಯ ಮನುಷ್ಯ, ಆರ್ಡಿನರಿ ಲಿವಿಂಗ್ ಬೀಯಿಂಗ್. ಅಮಿ ಜೀವ, ಆರ್ಡಿನರಿ ಅಮಿ ಜೀವ, ಸಾಮಾನ್ಯ ಮನುಷ್ಯ. ನನಗೆ ಪರಿಮಿತ ಜ್ಞಾನ ಅಂದ್ರೆ ಲಿಮಿಟೆಡ್ ಇಂಟೆಲಿಜೆನ್ಸ್ ಇರುವಂಥದ್ದು. ಇದೆಲ್ಲ ಒಪ್ಬೇಕು ನಾವು. ನಾನು ಆರ್ಡಿನರಿ ಮನುಷ್ಯ, ಎಸ್, ನಾನು ಸ್ಪೆಷಲ್ ಅಲ್ಲ, ನಾನು ಕೂಡ ಆರ್ಡಿನರಿ ಮನುಷ್ಯ. ಯಾವಾಗ ಭಕ್ತ ಈ ರೀತಿ ಇರ್ತಾನೆ, ನಾನು ಕೂಡ ನಿಮ್ಮಾಗೆ, ನಿಮಗಿಂತ ಸ್ವಲ್ಪ ನಾನು ಬೇಗ ಸೇರಿದ್ದೇನೆ ಅಷ್ಟೇ, ನಿಮ್ಮಾಗೆ ಸೇಮ್ ಆರ್ಡಿನರಿ, ಸ್ಪೆಷಲ್ ಏನಿಲ್ಲ. ನನಗೆ ಲಿಮಿಟೆಡ್ ಇಂಟೆಲಿಜೆನ್ಸ್ ಇರುವಂಥದ್ದು, ಪರಿಮಿತ ಜ್ಞಾನ. ನಾನು ತಕ್ಷಣ ಉದ್ವೇಗಗೊಳ್ಳುವುದರಿಂದ ನನ್ನ ಮನಸ್ಸು ಶ್ರೀಕೃಷ್ಣ ಲೀಲಾ ಮಹಾಸಾಗರ ಆಳವನ್ನು ಪ್ರವೇಶಿಸಲು. ನೋಡಿ ಎಂತಾಗ್ತದೆ, ಎಜಿಟೇಟೆಡ್. ನಮ್ಮ ಮೈಂಡ್ ಈಗ ಎನಿಮಿ, ಫ್ರೆಂಡ್ ಅಲ್ಲ, ಫ್ರೆಂಡ್ ಅಲ್ಲ, ಎನಿಮಿ. ಈಗ ಸಪೋಸ್ ನಾವು ಕೂತ್ಕೊಂಡಿದ್ದೇವೆ, ನಾವು ಎಂತಾದ್ರೂ ಬರೆದ್ರೆ ಹೇಳ್ತೇವೆ ತರ್ಲಿಕ್ಕೆ, ತರಲಿದ್ರೆ ನಮಗೆ ಸಿಟ್ಟು ಬರ್ತದೆ ಇಲ್ವಾ? ಈ ಸಿಟ್ಟು ಬರ್ತದಿಲ್ವಾ? ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ನಿಮ್ಗೆ. ಹರೇ ಕೃಷ್ಣ. ಇಮಿಡಿಯೇಟ್ ಬರುತ್ತೆ. ಎಸ್ ಪ್ರಭುಜಿ ಬರುತ್ತೆ. ಇಮಿಡಿಯೇಟ್ ಬರ್ತದಲ್ಲ? ಹೌದು. ಆಕ್ಚುಲಿ ಹೇಗೆಂದ್ರೆ, ಒಂದ್ ನಿಮಿಷ ಓಕೆ, ಕೃಷ್ಣ, ಎಸ್, ಓಕೆ, ಡನ್. ಆಕ್ಚುಲಿ ಹೇಗಂದ್ರೆ ಬರಬಾರ್ದಂತೆ. ಇದರ ಅರ್ಥ ನಾವು ಡ್ಯೂಟಿ ಆಗ್ಲಿಲ್ಲ. ನೀವು ನೋಡಿ, ನಾನು ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ನನ್ನೊಟ್ಟಿಗೆ ಈಗ ಒಂದು ಬ್ರಹ್ಮಚಾರಿ ಹೊಸ ಡ್ಯೂಟಿ ನನ್ನೊಟ್ಟಿಗೆ ಬರ್ತಾ ಇದ್ದಾನೆ ಕಲೆಕ್ಷನ್. ನೀವು ನಂಬಲಿಕ್ಕಿಲ್ಲ, ಈಗ ಒಂದು 2 ವಾರದಲ್ಲಿ ಚೇಂಜ್ ಆಗಿದ್ದಾನೆ. ಅಂದ್ರೆ ಪ್ರೆಸಿಡೆಂಟ್ ಸರಿ ಬೈದಿದ್ದಾರೆ. ಅದಕ್ಕಿಂತ ಮುಂಚೆ ನನಗೆ ಹೇಳ್ತಾ ಇದ್ದಾನೆ, ಅವು ಬಂದು 1 ವರ್ಷ ಆಯ್ತು, ನಾನು ಟಾಲರೇಟ್ ಮಾಡ್ತಾ ಇದ್ದೇನೆ, ನಾನು ಒಮ್ಮೆ ಕೂಡ ಅವನಿಗೆ ಎದುರು ಹೇಳಿಲ್ಲ. ನನ್ಗೆ ಹೇಳ್ತಾನೆ ಡ್ಯೂಟಿ ಅಂದ್ರೆ ಇದನ್ನೆಲ್ಲ ನಾವು ಸಹಿಸ್ಬೇಕು. ನನಗೆ ಮಾರ್ಗದರ್ಶನ ಮಾಡ್ತಾನೆ. ಈಗ 2 ವಾರದಲ್ಲಿ ಇಲ್ಲ, ಈಗ ಕೇಳ್ತಾ ಇದ್ದಾನೆ. ಸ್ವಲ್ಪ ಮಾಡ್ತಾನೆ, ಯಾಕಂದ್ರೆ ಬುದ್ಧಿ ಹೋಗುದಿಲ್ಲ. ಸ್ವಲ್ಪ ಅಂದ್ರೆ ಈಗ ಒಂದು ಮುಂಚೆ ಒಂದು 95% ಇದ್ರೆ ಈಗ ತುಂಬಾ ರಿಡ್ಯೂಸ್ ಆಗಿದೆ, ಒಂದು 10-15%. ಅದು ಕೂಡ ಒಂದಲ್ಲ ಒಂದು ದಿವಸ ಸರಿ ಆಗ್ತಾನೆ. ಹಾಗೆ ನಮ್ದು ಯೋಚನೆ. ಹಾಗೆ ನಮ್ಮ ಹತ್ರ ಆ ಟಾಲರೇಟಿಂಗ್ ಕೆಪಾಸಿಟಿ ಇರಬೇಕು. ನಾವು ಎಂತ ಆಕ್ಚುಲಿ ನಿಜವಾಗಿ ನೋಡುದಾದ್ರೆ ನಾವು ಎಣಿಸುವಂಥದ್ದು, ನಾವು ವಿ ವಾಂಟ್ ಟು ಇಮಿಟೇಟ್ ಕೃಷ್ಣ. ಅಂದ್ರೆ ಇಲ್ಲಿಗೆ ಬರ್ಲಿ, ಇಲ್ಲಿಗೆ ಬರ್ಲಿ. ನಾವು ಅಂದ್ರೆ ಕೂತಲ್ಲಿಗೆ ನಮ್ಗೆ ಅದು ಕೃಷ್ಣನಿಗೆ ಬರುವುದು, ನಮ್ಗೆ ಅಲ್ಲ. ಹಾಗೆ ನಮ್ಗೆ ಸಿಟ್ಟು ಬರುವಂಥದ್ದು ಬರದಿದ್ರೆ ವಿ ಆರ್ ಡಿಮಾಂಡಿಂಗ್. ಅದಂತಲ್ಲ, ಬೇರೆ ಯಾವುದೇ ವಿಷಯ ನೀವಿಗೆ ಹೇಳಿದ್ರೆ ನಿಮ್ಗೆ ಆಗಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಆದ್ರೆ ನಾವು ಬೆಂಡ್ ಆಗ್ಬೇಕಂತೆ. ಎಷ್ಟಾಗ್ತದೆ ಅಷ್ಟು. ಕೆಲವೊಮ್ಮೆ ಹೇಳ್ತಾರೆ ಎಷ್ಟು ಬೆಂಡ್ ಆಗುವಂಥದ್ದು, ಅವ್ರು ಟೋಟಲ್ ನಮ್ಮನ್ನು ಬೆಂಡ್ ಮಾಡಿಬಿಡ್ತಾರೆ. ಚಿಂತೆ ಇಲ್ಲ, ಭಗವಂತ ನೋಡ್ತಾ ಇರ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಸುಮಾರು ವಿಷಯ ಉಂಟು ನೋಡಿ. ಅದಕ್ಕೆ ಒಂದು ಭಕ್ತ ಅಂದ್ರೆ ಖಾಲಿ ನೋಡ್ಲಿಕ್ಕೆ ಮಾತ್ರ ಭಕ್ತ ಅಲ್ಲ. ಭಕ್ತನ ಈಗ ಸದಾಚಾರ ಕ್ಲಾಸ್ ಮಾಡಿದೆ ಇವತ್ತು. ಮಾತಾಜಿ ಇದ್ದಾರೆ, ಮಾತಾಜಿ ಹೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು ನೆಕ್ಸ್ಟ್ ಸಂಡೇ. ಓಕೆ, ಮಾತಾಜಿ ಇಲ್ಲ, ಓಕೆ, ನೆಕ್ಸ್ಟ್ ಸಂಡೇ ಮಾಡ್ಲಿಕ್ಕೆ. ನೆಕ್ಸ್ಟ್ ಸಂಡೇ ಮೋಸ್ಟ್ಲಿ ಜನ್ಮಾಷ್ಟಮಿ ಬಿಸಿ ಇರ್ತೇನೆ, ಅದನ್ನ ನೆಕ್ಸ್ಟ್ ಸಂಡೇ ಮಾಡ್ಬೋದು ಬೇಕಿದ್ರೆ. ಅಂದ್ರೆ ಈಗ ಎಕ್ಸ್ಟೆಂಪು ಸದಾಚಾರ ಮೊನ್ನೆ ಎಂತ ಮಾಡಿದ್ರೆ ಹಾಗೆ ಸದಾ ಆಚಾರ ಪ್ರಚಾರ. ಭಕ್ತ ಆಚಾರ ಮಾಡ್ಬೇಕು ಮತ್ತೆ ಪ್ರಚಾರ ಮಾಡ್ಬೇಕು. ಅದ್ರ ಬಗ್ಗೆ ನಾನು ಮಾತಾಡಿದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ಮಾತಾಡ್ಬೋದು, ಇನ್ನೊಂದು ಗಂಟೆ
1 ಗಂಟೆಯಲ್ಲಿ ಜಾಸ್ತಿ ಮಾತಾಡ್ಬೋದು, ನೋಡುವ. ಹಾಗೆ ಇಂಥದ್ರಲ್ಲಿ ಸಣ್ಣ ಸಣ್ಣ ಅದಕ್ಕೆ ವೆನ್ ಯು ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್, ಇದೆಲ್ಲ ನಮ್ಮನ್ನು ಎಂತ ಹೇಳುವಂಥದ್ದು, ನಾವು ಇದಕ್ಕೆ ಈ ಡಿವೋಷನಲ್ ಸರ್ವಿಸ್ಗೆ ಯೋಗ್ಯರ ಎಲ್ಲ ಗೊತ್ತಾಗ್ತದೆ. ದೂತ್ ಕ ದೂತ್, ಪಾನಿ ಕ ಪಾನಿ ಗೊತ್ತಾಗ್ತದೆ, ಎಷ್ಟು ನಮ್ಮದು ಟಾಲರೇಟಿಂಗ್ ಕೆಪಾಸಿಟಿ ಉಂಟು. ಸಿಟ್ಟು ಬರುವಂಥದ್ದು ಒಂದಲ್ಲ ವಿಷಯ, ಎಲ್ಲ ವಿಷಯ ನಮ್ಗೆ ಸಿಟ್ಟು ಬರ್ತದೆ. ನಿನ್ನೆ ಕೂಡ ಇನ್ನೊಬ್ರು 2 ಡಿವೋಟೀಸ್ ಬೇರೊಂದು ವಿಷಯ ಆಯ್ತು. ಪ್ರಭು ಪ್ರೆಸಿಡೆಂಟ್ ಬೈದ್ರು ತಪ್ಪು ಮಾಡಿದಾಗ. ಹಾಗೆ 2 ಡಿವೋಟೀಸ್ ನನ್ನ ಹತ್ರ ಬಂದ್ರು, ಹೀಗೆ ಕೇಳಿದ್ರು. ಆಗ ನನ್ನೊಟ್ಟಿಗೆ ಬರುವ ಡಿವೋಟೀಸ್ ಹೇಳುವಂಥದ್ದು, ಇವರು ಕೇಳ್ತಾರೆ ಬಿಡ್ತಾರೆ, ಅವರಿಗೆ ಅದು ಎಫೆಕ್ಟ್ ಆಗುದಿಲ್ಲ. ನಾನು ಕೇಳುವಂಥದ್ದು ಬಿಡುವಂಥದ್ದು, ಮತ್ತೆ ಗೊತ್ತಿರ್ತದೆ ಹೀಗೀಗೆ ಆಗ್ತದೆ ಅಂತ. ಫಸ್ಟಿಗೆ ಗೊತ್ತಿರ್ತದೆ, ಇದು ಎಕ್ಸ್ಪೀರಿಯನ್ಸ್, ಹೀಗೀಗೆ ಆಗ್ತದೆ ಅಂತ ಗೊತ್ತಿರ್ತದೆ. ಅದು ಹೇಳಲಿಕ್ಕಿಲ್ಲ ಕೆಲವೊಮ್ಮೆ. ಅಂತಂದ್ರೆ ಅವರಿಗೆ ಗೊತ್ತಾಗ್ಬೇಕು. ಮತ್ತೆ ಹೇಳುವಾಗ ಈಗ ಕೇಳುವಾಗ, ಈಗ ಅಂದ್ರೆ ನಾನು ನಗಾಡ್ತೇನೆ, ಅವ್ರು ಹೇಳುವಾಗ ಗೊತ್ತಿರ್ತದೆ ಹೀಗೆ ಆಗ್ತದೆ. ಹಾಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರುವಂಥದ್ದು. ಕೃಷ್ಣ ಪ್ರಜ್ಞೆ ಮಾಡಿ 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 ಗೊತ್ತಾಗ್ತದೆ ಎಂತಾಗ್ತದೆ. ಸ್ವಲ್ಪ ಅದು ಗೊತ್ತಾಗ್ತದೆ, ಜಾಸ್ತಿ ಇಲ್ಲ, ಸ್ವಲ್ಪ ಅದು ಗೊತ್ತಾಗ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು ವೆಂಕಟ ಭಟ ಎಂತ ಹೇಳ್ತಿದ್ದಾನೆ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಡಿವೋಟಿಗೆ ಇದು ಯಾವಾಗಲೂ ತಲೆಯಲ್ಲಿ ಇರಬೇಕು. ಐ ಆಮ್ ಎಕ್ಸ್ಟ್ರಾರ್ಡಿನರಿ ಅಂಡ್ ಸ್ಪೆಷಲ್. ದೆನ್ ಈಸ್ ನಾಟ್ ಡಿವೋಟಿ. ಅವ ಡಿವೋಟಿ ಅಲ್ಲ. ಎಕ್ಸ್ಟ್ರಾರ್ಡಿನರಿ. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಯಾರು ಎಕ್ಸ್ಟ್ರಾರ್ಡಿನರಿ, ಯಾರು ಸ್ಪೆಷಲ್? ಎಸ್ ಹೇಳಿ. ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ಯಾರಿಗಾದ್ರು. ಯಾರು ಎಕ್ಸ್ಟ್ರಾರ್ಡಿನರಿ, ಯಾರು ಸ್ಪೆಷಲ್? ಗೀತಾ ಮೋಹನ್ ಹೇಳಿ. ಕೃಷ್ಣ ಮತ್ತೆ ಅವನ ಭಕ್ತರು ಪ್ರಭುಜಿ. ಕೃಷ್ಣ ಎಸ್. ಕೃಷ್ಣ ಇಸ್ ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್, ಭಕ್ತರು ಕೂಡ ಎಸ್. ಓಕೆ, ವೆರಿ ಗುಡ್. ಹಾಗಾಗಿ ಯಾರು ಭಕ್ತರು ಯೋಚನೆ ಮಾಡುವುದಿಲ್ಲ ನಾನು ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ಅಂತ. ಆದ್ರೆ ಆದ್ರೆ ಅವರು ಆ ರೀತಿ ಯೋಚನೆ ಮಾಡುವುದೇ ಇಲ್ಲ. ಯೋಚನೆ ಮಾಡಿದಲ್ಲಿ ಪತನ. ಆ ಥಾಟ್ ಬಂದ ಕೂಡಲೇ ಫಾಲ್ ಡೌನ್. ನಾನು ಎಕ್ಸ್ಟ್ರಾರ್ಡಿನರಿ, ನಾನು ಸ್ಪೆಷಲ್, ಫಾಲ್ ಡೌನ್, ಪತನ. ನಾನು ಸಾಮಾನ್ಯ ಮನುಷ್ಯ. ನಿಮ್ಮಾಗೆ ನಾನು ಕೂಡ ಸಾಮಾನ್ಯ ಮನುಷ್ಯ. ಇದು ಡ್ಯೂಟಿ. ನೆಕ್ಸ್ಟ್, ನನಗೆ ಪರಿಮಿತ ಜ್ಞಾನವಿದೆ. ನೋಡಿ ವೆಂಕಟ ಎಂತ ಹೇಳ್ತಿದ್ದಾನೆ, ಲಿಮಿಟೆಡ್ ಇಂಟೆಲಿಜೆನ್ಸ್. ಕೃಷ್ಣನಿಗೆ ಅನ್ಲಿಮಿಟೆಡ್ ಇಂಟೆಲಿಜೆನ್ಸ್ ಉಂಟು. ಕೃಷ್ಣನ ಶುದ್ಧ ಭಕ್ತರಿಗೆ ಅನ್ಲಿಮಿಟೆಡ್ ಇಂಟೆಲಿಜೆನ್ಸ್ ಬರ್ತದೆ. ಕೃಷ್ಣ ಟ್ರಾನ್ಸ್ಫರ್ ಮಾಡ್ತಾನೆ. ಈಗ ಇವ ಕೂಡ ಭಕ್ತ, ಡಿವೋಟಿ ವೆಂಕಟ ಭಟ. ಇಲ್ಲದ ಹೇಗೆ ಚೈತನ್ಯ ಒಟ್ಟಿಗೆ ಅಸೋಸಿಯೇಟ್ ಮಾಡ್ಲಿಕ್ಕೆ ಆಗ್ತದೆ? ದಿಸ್ ಇಸ್ ಹಂಬಲ್ನೆಸ್, ನಮ್ರತೆ. ನನಗೆ ಪರಿಮಿತ ಜ್ಞಾನವಿತ್ತು, ಲಿಮಿಟೆಡ್ ಇಂಟೆಲಿಜೆನ್ಸ್ ಉಂಟು. ಹಾಗೆ ಇದು ಭಕ್ತನಿಗೆ ಯಾವಾಗಲೂ ಈ ಯೋಚನೆ ಇರಬೇಕು. ಪ್ರಭುಪಾದ ಯಾವಾಗಲೂ ಹೇಳುವಂಥದ್ದು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ನಮ್ಮ ಈ ಸಣ್ಣ ಮೆದುಳಲ್ಲಿ ನಮ್ಗೆ ಎಷ್ಟು ಅರ್ಥ ಆಗ್ಬಹುದು? ಕೃಷ್ಣ ಇಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ನಮ್ಮ ಈ ಸಣ್ಣ ಮೆದುಳಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಬೈ ಯುವರ್ ಮರ್ಸಿ. ಹರೇ ಕೃಷ್ಣ. ಪ್ರಭು ಬೇಡ, ಒಂದು ನಿಮಿಷ ಪ್ರಭು.
ಎಸ್ ಸಾರಿ ಎಂತಂದ್ರೆ ಡಿವೋಟಿ ಬೃಂದಾವನ್ ಪ್ರಭು ಅಂತ ಸೀನಿಯರ್ ಡಿವೋಟಿ, ಅವರಿಗೆ 4 ದಿವಸದಿಂದ ಇರಲಿಲ್ಲ. ಹಾಗಾಗಿ ನಾನು ಕರೆದ್ರು. ಅವ್ರು ಯಾರಾದ್ರೂ ಕೂಡ ಜಾಸ್ತಿ ಮಾತಾಡೋದಿಲ್ಲ, ಹಾಗೆ ಮಾತಾಡೋದು ನನ್ನ ಕರ್ತವ್ಯ. ಓಕೆ, ಹರೇ ಕೃಷ್ಣ. ಹಾಗಾಗಿ ಎಲ್ಲಿದ್ದೆ ನಾನು? ಎಸ್, ಓಕೆ ಓಕೆ ಓಕೆ. ಪರಿಮಿತ, ಲಿಮಿಟೆಡ್ ಇಂಟೆಲಿಜೆನ್ಸ್ ಇರುವಂತದ್ದು. By your mercy, I can do something. I'm having very limited intelligence. ಪ್ರಭುಪಾದ ನಮ್ರದಲ್ಲಿ ಹೇಳುವಂಥದ್ದು. ಹಾಗೆ ಇಲ್ಲಿ ವೆಂಕಟಭಟ ಕೂಡ ಹೇಳ್ತಾ ಇದ್ದಾನೆ, ನನ್ನ ಇಂಟೆಲಿಜೆನ್ಸ್ ತುಂಬಾ ಕಡಿಮೆ, ಲಿಮಿಟೆಡ್. ಈ ಲಿಮಿಟೆಡ್ ಇಂಟೆಲಿಜೆನ್ಸ್ ಅನ್ಲಿಮಿಟೆಡ್ ಅನ್ನು ಹೇಗೆ ನಾವು ಅರ್ಥ ಮಾಡುವಂತದ್ದು? ಮತ್ತೆ ನೆಕ್ಸ್ಟ್ ನೋಡಿ, ನಾನು ತತ್ಕ್ಷಣ ಉದ್ವೇಗಗೊಳ್ಳುವುದರಿಂದ ನನ್ನ ಮನಸ್ಸು ಶ್ರೀಕೃಷ್ಣ ಲೀಲಾ ಮಹಾಸಾಗರ ಆಳವನ್ನು ಪ್ರವೇಶಿಸುವುದಿಲ್ಲ. ಇದು ನಮ್ಗೆಲ್ಲರಿಗೂ ಅನ್ವಯ ಆಗ್ತದೆ. ಎಸ್, ಯಾರ್ದೆಲ್ಲ ಮನಸ್ಸು ಉದ್ವೇಗಗೊಳ್ಳುವುದಿಲ್ಲ, ಯಾರ್ದು ಇಲ್ಲ, ಅನ್ಮ್ಯೂಟ್ ಮಾಡಿದ್ದೇನೆ, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಯಾರ್ದೆಲ್ಲ ಮನಸ್ಸು ಉದ್ವೇಗಗೊಳ್ಳುವುದಿಲ್ಲ, ಗೊಳ್ಳುತ್ತದೆ. ಓಕೆ, ಯಾರ್ದೆಲ್ಲ ಮನಸ್ಸು ಉದ್ವೇಗಗೊಳ್ಳುತ್ತದೆ? ಎಲ್ಲರ ಮನಸ್ಸು ಎಲ್ಲರದು ಉದ್ವೇಗಗೊಳ್ಳುತ್ತದೆ. ಎಸ್ ನೋಡಿ, ಅಂಬರೀಷ್ ಮಹಾರಾಜದು ಮನಸ್ಸು ಉದ್ವೇಗಗೊಳ್ಳೇ ಇಲ್ಲ. ದುರಾಸ್ಮನಿ ಕೊಲ್ಲಿಗೆ ಬರ್ತಾರೆ. ಓಕೆ, ಎಸ್, ಹೀಗೆ ಹೇಳ್ಬೋದು ಅಂಬರೀಷ್ ಮಹಾರಾಜ್ಗೆ, ನಾನೇನ್ ತಪ್ಪು ಮಾಡಿದೆ? ನಾನೇನ್ ತಪ್ಪು ಮಾಡಲಿಲ್ಲ, ನಾನು ಜಸ್ಟ್ ಸ್ವಲ್ಪ ನೀರು ಕುಡ್ದದ್ದು ಅಷ್ಟೇ, ಎಂತ ಉಂಟದ್ರಲ್ಲಿ? ಹಾಗೆಲ್ಲ ಚಾಲೆಂಜ್ ಮಾಡ್ಬೋದು. ಭಕ್ತ ಯಾವಾಗ ಚಾಲೆಂಜ್ ಮಾಡೋದಿಲ್ಲ. ಭಕ್ತ ಎಸ್, ಓಕೆ, ನನ್ ತಪ್ಪಾಯ್ತು, ತಪ್ಪಾಗದಿದ್ದು ತಪ್ಪಾಯ್ತು, ಶಿಕ್ಷೆ ಕೊಡಿ. ಎಸ್, ಭಕ್ತ ಅಂದ್ರೆ ಈ ಪ್ಲಾಟ್ಫಾರ್ಮ್. ನಮ್ದು ಮನಸ್ಸು ಒಬ್ಬ. ಈಗ ಸಪೋಸ್ ನೋಡಿ, ಇನ್ನೊಂದು ವಿಷಯ, ಈಗ ನಾವು ಟಾಲರೇಟ್ ಮಾಡ್ತೇವೆ. ಈಗ ಇವತ್ತು ನಾನು ಹೇಳಿದಕ್ಕೆ ನೀವು ನಾಳೆಯಿಂದ ಟಾಲರೇಟ್ ಮಾಡ್ಬೋದು. ಟಾಲರೇಟ್ ಮಾಡಿ 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 ಎಂತಾಗಿದೆ, ಅದು ಪೈಲಪ್ ಆಗಿದೆ. ಅದು ಟಾಲರೇಟ್ ಒಂದು ಫೈನ್ ಡೇ, ಒಂದು 7-8 ದಿವಸ ಟಾಲರೇಟ್ ಮಾಡ್ತೇವೆ, 9ನೇ ದಿವಸ ನಾವು ಎಲ್ಲ ವಾಮಿಟ್ ಮಾಡಿಬಿಡ್ತೇವೆ. ಹಾಗಾಗಿ ಇದು ನ್ಯಾಚುರಲಿ ಬರಬೇಕು, ಆರ್ಟಿಫಿಷಿಯಲ್ ಅಲ್ಲ, ಹೇಳಿದಕ್ಕೆ ಅಲ್ಲ. ನ್ಯಾಚುರಲಿ ಬರುವಂಥದ್ದು. ವೆನ್ ಯು ಡೂ ಡಿವೋಷನಲ್ ಸರ್ವಿಸ್, ವೆನ್ ಯು ಎಕ್ಸ್ಪೀರಿಯನ್ಸ್, ಯು ಕ್ಯಾನ್ ಟಾಲರೇಟ್, ಆರ್ ಎಲ್ಸ್ ನೋ. ಎಲ್ಲದೂ ಇಲ್ಲ. ಹೇಗಂದ್ರೆ ಹೇಳಿದ ಕೇಸ್ ಪ್ರಭುಜಿ ಹೇಳಿದ್ದಾರೆ, ನಾನು ಇವತ್ತಿನ ಟಾಲರೇಟ್ ಮಾಡ್ತೇನೆ, ಇಲ್ಲ. ದಿಸ್ ವಿಲ್ ಬಿ ಫಾರ್ ಸಮ್ ಡೇಸ್, ದ್ಯಾಟ್ಸ್ ಇಟ್. ಸ್ವಲ್ಪ ದಿನಕ್ಕೆ ಮಾತ್ರ ಟಾಲರೇಟ್. ನ್ಯಾಚುರಲ್ ಆಗಿ ಬರ್ಬೇಕು. ನ್ಯಾಚುರಲ್ ಅಂದ್ರೆ ವೆನ್ ಯು ಶುಡ್ ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ, ಬ್ರಹ್ಮಚಾರಿಗಳೊಟ್ಟಿಗೆ ಇರುವಂತದ್ದು ಅಂದ್ರೆ ಟ್ರೈನ್ ಮಾಡ್ಬೇಕು. ಟ್ರೈನ್ ಮಾಡುವಾಗ ತುಂಬಾ ಕಷ್ಟ. ಹೇಳ್ಬೇಕು, ಪದೇ 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 ಹೇಳ್ಬೇಕು. ಟಾಲರೇಟ್ ಎಂತಾಗ್ತದೆ ಅಂದ್ರೆ ಯಾವುದಕ್ಕೂ ಲಿಮಿಟ್ ಇರ್ತದೆ. ಅದು ಕೂಡ ಎಸ್, ಇವತ್ತು ವಾಪಸ್ ಹೇಳ್ತೇನೆ. ಈಗ ಎಂತಂದ್ರೆ ಡೆಸ್ಟಿನ್ ಡಿವೋಟಿಗೆ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಅದನ್ನು ಎಂತಂದ್ರೆ ವಾಶ್ ಮಾಡಿದ ಮೇಲೆ ಅದೇ ದಿವಸ ಮಡಿಸಿ ಕೊಂಡೋಗಿ ಇಡ್ಬೇಕಂತ. ಹಾಕುವಾಗ ಎಂತಂದ್ರೆ ಯಾವಾಗ ಬಟ್ಟೆ ಹಾಕ್ಲಿಕ್ಕೆ ಉಂಟು ಅಲ್ಲಿ ಬಂದು ಅಲ್ಲಿಂದ ತೆಗೆದು ಹಾಕುವಂಥದ್ದು. ಇದನ್ನು ಹೇಳಿ ಹೇಳಿ ಸಾಕಾಯ್ತು. ಇವತ್ತು ನಾನೇ ಮಡಿಸಿ ಹೋಗಿ ಕೊಟ್ಟೆ. ಚೇಂಜ್ ಆಗುದಿಲ್ಲ. ಆದ್ರೆ ನಾವು ಟಾಲರೇಟ್ ಮಾಡುವಂತ, ಹೇಳುವಂಥದ್ದು ಮಾಡುವುದಿಲ್ಲ, ನಾವೇ ಮಡಿಸಿ ಹೋಗಿ ಕೊಡುವಂಥದ್ದು ಟಾಲರೇಟ್. ಹಾಗೆ ಇದು ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಇದನ್ನು ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುದಿಲ್ಲ. ಇಲ್ಲದೆ ಆಗುದಿಲ್ಲ, ನಾವು ಹೀಗೆ ಆಗುದಿಲ್ಲ. ಇವತ್ತು ನಾನು ಕೂಡ ಇವತ್ತು ಕ್ಲಾಸ್ಗೆ ಹೇಳಿದ್ದೇನೆ, ನಾಳೆಯಿಂದ ನಾನು ಟಾಲರೇಟ್ ಮಾಡಿದೆ. ಇಲ್ಲ, ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಉದ್ವೇಗಗೊಳ್ಳುವುದರಿಂದ ನನ್ನ ಮನಸ್ಸು ಶ್ರೀಕೃಷ್ಣ ಲೀಲಾ ಮಹಾಸಾಗರದ ಆಳವನ್ನು ಪ್ರವೇಶಿಸಿದೆ. ನೋಡಿ, ಹಾಗಾಗಿ ನಮ್ದು ಕೂಡ ಈಗ ಮನಸ್ಸು ಶ್ರೀಕೃಷ್ಣ ಲೀಲಾ ಮಹಾಸಾಗರದ ಆಳವನ್ನು ಪ್ರವೇಶಿಸುವುದಿಲ್ಲ. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾಕೆ ಪ್ರವೇಶಿಸುವುದಿಲ್ಲ ನಮ್ಮ ಮನಸ್ಸು? ಸಾರಿ, ಶ್ರೀಕೃಷ್ಣ ಲೀಲಾಕ್ಕೆ ಯಾಕೆ ಪ್ರವೇಶಿಸುವುದಿಲ್ಲ? ಎಸ್, ಯಾರು ಹೇಳ್ತೇವೆ?
ಶ್ರೀಕೃಷ್ಣ ಲೀಲಾ ಇದಕ್ಕೆ ಮಾಸದ ಆಳವನ್ನು ಪ್ರವೇಶಿಸುವುದಿಲ್ಲ. ಯಾವುದು ನಮಗೆ ಪ್ರವೇಶ ಇಲ್ಲ. ಯಾಕೆ? ಶ್ರೀಕೃಷ್ಣ ಲೀಲಾ ಮಾಸಗಳ ಆಳವನ್ನು ಪ್ರವೇಶಿಸಲಿಕ್ಕೆ ನಮ್ಗೆ ಈಗ ಇದಿಲ್ಲ, ಎಂಟ್ರಿ ಇಲ್ಲ. ಯಾಕೆ? ಎಸ್ ಮಲ್ಲಿಕಾ ಮಾತಾಜಿ ಹೇಳಿ. ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಇರ್ತೇವೆ, ಅವಾಗ ಕಾನ್ಸಂಟ್ರೇಷನ್ ಇರಲ್ಲ ಕೃಷ್ಣನ ಹತ್ರ. ನೋಡಿ, ಇಲ್ಲೇ ನಾನು ತಕ್ಷಣ ಉದ್ವೇಗಗೊಳ್ಳುವುದಿಲ್ಲ ನನ್ನ ಮನಸ್ಸು, ಇದೇ ಉತ್ತರ. ಹಾಗಾಗಿ ಶ್ರೀಕೃಷ್ಣ ಲೀಲಾ ಮಾಸಗಳ ಆಳವನ್ನು ನಮ್ಗೆ ಇದು ನಮ್ಗೆ ಕೂಡ ಅನ್ವಯಿಸ. ಇದು ಇವನ ಎಂತ ಹೇಳುವಂತದ್ದು, ವೆಂಕಟ ಭಟ್ಟ ತುಂಬಾ ಹಂಬಲ್ ಇದ್ದಾನೆ, ಹಾಗಾಗಿ ಈ ರೀತಿ ಹೇಳ್ತಾ ಇದ್ದಾನೆ. ಇದು ಡಿವೋಟಿ. ಓಕೆ, ಈಗ ನಾನು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಓಕೆ, 5 ನಿಮಿಷ ಉಂಟು. ಇವತ್ತು ಭಾವಾರ್ಥ ಓದಿದ ಕಾರಣ ಮತ್ತೆ ಇಂಟರ್ನೆಟ್ ಇರಲಿಲ್ಲ, ತುಂಬ ಎಲ್ಲ ಸಮಸ್ಯೆ ಬಂತು. ನೋಡಿ, ಸಮಸ್ಯೆಯಲ್ಲಿ ಹೋಗ್ಬೇಕು, ಸಮಸ್ಯೆ ಬರ್ತಾ ಇರ್ತದೆ, ಸಮಸ್ಯೆಯಲ್ಲಿ ಹೋಗ್ಲಿಕ್ಕೆ ನಾವು ಕಲಿಬೇಕು. ಎಂತಂದ್ರೆ ಈಗ ನಾನು ಹೈಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಕಬಡ್ಡಿ ಆಡ್ತಾ ಇದ್ದೆ. ಹಾಗಾಗಿ ಇಲ್ಲಿ ಸಿಟಿಯಲ್ಲೆಲ್ಲ ಒಳ್ಳೆ ಗ್ರೌಂಡ್ ಇರ್ತದೆ. ಸ್ವಲ್ಪ ಇಂಟೀರಿಯರ್ ಅಂದ್ರೆ ಔಟ್ಸ್ಕರ್ಟ್ಸ್, ಈ ಎಂತ ಹೇಳುವಂಥದ್ದು, ಸಿಟಿ ಕಾರ್ಪೊರೇಷನ್ ಬಿಟ್ಟು ಆಚೆ, ಜಿಲ್ಲಾ ಪಂಚಾಯತ್ ಆಚೆ, ಅಲ್ಲಿ ಹೋಗುವಾಗ ಹೇಗಂದ್ರೆ ಅಲ್ಲಿ ಗ್ರೌಂಡಲ್ಲಿ ನೈಸ್ ಇರುವುದಿಲ್ಲ, ಅಲ್ಲಿ ಜಾಸ್ತಿ ಕಲ್ಲೆಲ್ಲ ಇರ್ತದೆ. ಆದ್ರೆ ಆಡದಿರ್ಲಿಕ್ಕೆ ಆಗ್ತದ? ಆಡ್ಲೇಬೇಕು. ಅಲ್ಲಿ ಆಡುವಾಗ ಮತ್ತೆ ಅಂತಂದ್ರೆ ನಾನು ಎಸ್ಪೆಷಲಿ ರೈಡ್ ಮಾಡ್ತಾ ಇದ್ದೆ, ರೈಡಿಂಗ್ ನನಗೆ ಜಾಸ್ತಿ. ಹಾಗೆ ರೈಡರ್ಗೆ ತುಂಬಾ ಎಂತ ಹೇಳುವಂಥದ್ದು, ಇದು ಎಂತ ಹೇಳುವ ಕಾಲಿನ ಅಡಿಯಲ್ಲೆಲ್ಲ ಗುಳ್ಳೆಲ್ಲ ಬರ್ತದೆ. ಆದ್ರೂ ಕೂಡ ನಾವು ಮಾಡ್ಬೇಕು. ಅದೇ ರೀತಿ ನಾವು ಕೂಡ ಭಕ್ತಿ ಮಾಡುವಾಗ ನಾವೆಂತಂದ್ರೆ ಪ್ಲೇನ್ ಹೀಗೆ ಇರ್ತದೆ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಏರುಪೇರು ಇರ್ತದೆ, ಅದನ್ನೆಲ್ಲ ನಾವು ದಾಟಿ ಹೋಗ್ಬೇಕು. ಓಕೆ, ಶ್ಲೋಕ 126. ಓಕೆ, ಭೂಮಿ ಸಾಕ್ಷಾತ್ ಸೇ ಕೃಷ್ಣ ಜಾನಾ ನಿಜ ಕರ್ಮ, ಯಾರೇ ಜಾನಃ ಸೇ ಜಾನಾ ತೋ ಅಮರ ಲೀಲಾ ಮರ್ಮ. ನೀವೇ ಸ್ವತಃ ಪರಮ ದೇವೋತ್ತಮ ಪುರುಷರು ಇರುವಿರಿ, ನಿಮ್ಮ ಚಟುವಟಿಕೆಗಳು ಉದ್ದೇಶ ನಿಮಗೆ ವಿಹಿತವಿದೆ. ನೀವು ಯಾರಿಗೂ ಇದನ್ನು ತಿಳಿಸಬೇಕೆಂದಿರುವಿರೋ ಅವರಿಗೆ ನಿಮ್ಮ ಲೀಲೆಗಳು ಅರ್ಥವಾಗುತ್ತದೆ. ಈಗ ವೆಂಕಟ ಭಟ್ ಎಂತ ಹೇಳುವಂಥದ್ದು, ಚಿತ್ರಮಾಬುಗೆ ನೀವೇ ದೇವೋತ್ತಮ ಪರಮ ಪುರುಷ, ನೀವು ಸುಪ್ರೀಂ ಪರ್ಸನ್ ಗಾಡ್. ನಿಮ್ಮ ಚಟುವಟಿಕೆಗಳ ಉದ್ದೇಶ ನಿಮಗೆ ವಿದಿತವಿದೆ. ಯು ನೋ ಯುವರ್ ಪರ್ಪಸ್ ಆಫ್ ಆಕ್ಟಿವಿಟೀಸ್. ಓಕೆ, ನೀವು ಯಾರಿಗೆ ಇದನ್ನು ತಿಳಿಸಬೇಕೆಂದಿರೋ ಅವರಿಗೆ ನಿಮ್ಮ ಲೀಲೆಗಳು ಅರ್ಥವಾಗ್ತವೆ. ನೋಡಿ, ಎಲ್ಲರಿಗಲ್ಲ, ನೀವು ಯಾರಿಗೆ ತಿಳಿಸಬೇಕೆಂದಿರೋ ಅವರಿಗೆ ನಿಮ್ಮ ಲೀಲೆ ಅರ್ಥ ಆಗ್ತದೆ. ಎಸಿಗೆ ಭಾವಾರ್ಥ ನೋಡುವ. ಪರಮ ದೇವೋತ್ತಮ ಪುರುಷನಾದ ಕೃಷ್ಣನು ಮತ್ತು ಅವನ ಲೀಲೆಗಳು ಮೋಂಡ ಭೌತಿಕ ಇಂದ್ರಿಯಗಳಿಗೆ ಅರ್ಥವಾಗುವುದಿಲ್ಲ. ಬ್ಲಂಟ್, ಮೋಂಡ ಅಂದ್ರೆ ಬ್ಲಂಟ್. ಸ್ವಲ್ಪ ಈ ವರ್ಡ್ ಅನ್ನು ತುಂಬಾ ಸಾರಿ ಯೂಸ್ ಮಾಡಿದ್ದಾರೆ. ಬ್ಲಂಟ್ ಮೆಟೀರಿಯಲ್ ಸೆನ್ಸಸ್. ಮೋಂಡ ಭೌತಿಕ ಇಂದ್ರಿಯ, ಬ್ಲಂಟ್ ಮೆಟೀರಿಯಲ್ ಸೆನ್ಸ್ ಇಂದ ನಮಗೆ ಭಗವಂತನ ಇಲ್ಲಿ ಅರ್ಥ ಆಗೋದಿಲ್ಲ. ನಮ್ಮ ಇಂದ್ರಿಯಗಳು ಶುದ್ಧ ಆಗ್ಬೇಕು, ಶುದ್ಧ ಆದ್ಮೇಲೆ ಅರ್ಥ ಆಗ್ತದೆ. ಈಗ ಅಲ್ಲ, ಈಗ ನಮ್ಮ ಇಂದ್ರಿಯಗಳು ಶುದ್ಧ ಆಗ್ಲಿಲ್ಲ. ಅದನ್ನು ಅರಿಯಬೇಕಾದ್ರೆ ಭಗವಂತನ ಪಾರಮಾರ್ಥಿಕ ಪ್ರೇಮ ಪೂರಿತ ಸೇವೆಯನ್ನು ಮಾಡಿ. ನೋಡಿ, ಸೇವೆ ಮಾಡ್ಬೇಕಂತೆ. ಸೇವೆ ಮಾಡಿದ್ರೆ ಭಗವಂತನ ಪಾರಮಾರ್ಥಿಕ ಅಂದ್ರೆ ಟ್ರಾನ್ಸೆಂಡೆಂಟಲ್ ಪ್ರೇಮಪೂರಿತ ಸೇವೆಯನ್ನು ಮಾಡ್ಬೇಕಂದ್ರೆ ಮತ್ತೆ ನಮ್ಗೆ ಅರ್ಥ ಆಗ್ತದೆ, ಮತ್ತೆ ನಮ್ಮ ಇಂದ್ರಿಯಗಳು ಪ್ಯೂರಿಫೈ ಆಗ್ತದೆ, ಶುದ್ಧ ಆಗ್ತದೆ. ಈಗ ಅಲ್ಲ, ಈಗ ನಮ್ಮ ಇಂದ್ರಿಯಗಳು ಶುದ್ಧ ಅಲ್ಲ, ಇಂಪ್ಯೂರ್, ಪ್ಯೂರ್ ಅಲ್ಲ. ಸೇವೆಯನ್ನು ಮಾಡಿ ಇಂದ್ರಿಯಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು. ಭಗವಂತನು ಸಂತುಷ್ಟವಾಗಿ ತನ್ನನ್ನೇ ತಾನು ಪ್ರಕಟಗೊಳಿಸಿದಾಗ ಅವನ ದಿವ್ಯ ರೂಪ, ನಾಮ, ಗುಣಗಳು ಮತ್ತು ತಿಳಿತವೆ. ನೋಡಿ, ಅವ ಪ್ಲೀಸ್ ಆಗ್ಬೇಕು. ಭಗವಾನ್ ಪ್ಲೀಸ್ ಆದ್ಮೇಲೆ ಅವನ ರೂಪ, ನಾಮ, ಗುಣ ಮತ್ತು ಲೀಲೆಗಳನ್ನು ಅವ ತಿಳಿಸ್ತಾನೆ. ಇದು ಕಠೋಪನಿಷತ್ ಹಾಗೂ ಮುಂಡಕೋಪನಿಷತ್ನಲ್ಲಿ
ಕರೆಸಲ್ಪಟ್ಟಿದೆ. ಯಮೇ ಏವೇಶ ವೃಣುತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣುತೆ ತನು ಸ್ವಾಂ. ಯಾರಿಗೆ ಪರಮ ದೇವೋತ್ತಮ ಪುರುಷನ ಅನುಗ್ರಹವಾಗುತ್ತದೆಯೋ ಅವರಿಗೆ ಅವನ ದಿವ್ಯನಾಮ ಗುಣಗಳು ರೂಪ ಮೊದಲುಗಳು ತಿಳಿಯುತ್ತದೆ. ನೋಡಿ, ಈ ಪ್ಯಾರಾಗೆ ಒಂದು ಗಂಟೆ ಕ್ಲಾಸ್ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ ಒಂದು, ತುಂಬಾ. ಎಸ್, ಇದು ಸಮಯ ಆಯಿತು, 59 ಆಯ್ತು, ಮುಕ್ತಾಯ ಮಾಡ್ತಾ ಇದ್ದೀನಿ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳಬಹುದು. ಯಾವ್ದು ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. हरे कृष्णा. ಧನ್ಯವಾದಗಳು. ಹರೇ ಕೃಷ್ಣ ಗುರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ದಂಡ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು.